ಗರಿಕೆಲ್ಲ ಅಕ್ಷತೆಲ್ಲ ಬರ್ತಂದು ಪ್ರಾರ್ಥನೆ ಮಾಡ್ತೇವೆ. ಮನಸೋಭೀಷ್ಟಃ ಪ್ರಾರ್ಥನಾನ್ ಸಮರ್ಪಯಾಮಿ ಪಠತೆ ಸಕಲಾರಾಧನೆ ಸುವರ್ಜಿತಮಸ್ತು. ಅಭೀಷ್ಟ ಫಲವರದಾ ಭೂತೋ ಭಕ್ತಾಭೀಷ್ಟ ಪ್ರದಾತ ಹಿಮಗಿರಿತನಯ ನಂದನೋ ವಿಘ್ನಹರ್ತಾರಃ ಸಿಂಹೋರಾಂಗೋ ಭುಜಂಗ ಪ್ರದುಧರ ಜಠರೋ ಕ್ಷೇತ್ರಾಮ್ರಾಢ್ಯಃ ನಾಗಾಸ್ಯೋದಂತವಾಶಾನ್ ವಿಷವರ್ಧಕರೋ ಮೂಷಿಕೇಂದ್ರಾದಿರೂಢೋ ವಿಘ್ನೇಶಃ ಶಕ್ತಿಯುಕ್ತೋ ದಿಶತು ಮಮ ಸದಾ ಸಂಪದಮೋ ದೀರ್ಘಮಾಯುಃ ಶ್ರೀಮಹಾಗಣಾಧೀಶ್ವರ ಸುಪ್ರಸನ್ನ ಅಭೀಷ್ಟ ಫಲವರದಾ ಭವತು. ಹೋಮ ಮಾಡ್ತೇವೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಮನತಗೆ ವರವರದಾ ಸರ್ವಜನ್ಮೇ ಭವನಾಯ ಸ್ವಾಹ ಗಣಪತಿ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಮನತಗೆ ವರವರದಾ ಸರ್ವಜನ್ಮೇ ಭವನಾಯ ಸ್ವಾಹ ಗಣಪತಿ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಮನತಗೆ ವರವರದಾ ಸರ್ವಜನ್ಮೇ ಭವನಾಯ ಸ್ವಾಹ ಗಣಪತಿ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಮನತಗೆ ವರವರದಾ ಸರ್ವಜನ್ಮೇ ಭವನಾಯ ಸ್ವಾಹ ಹ್ರೀಂ ಕ್ಲೀಂ ಗಮನತಗೆ ವರವರದಾ ಸರ್ವಜನ್ಮೇ ಭವನಾಯ ಸ್ವಾಹ ಗಣಪತಿ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಮನತಗೆ ವರವರದಾ ಸರ್ವಜನ್ಮೇ ಭವನಾಯ ಸ್ವಾಹ. ಮಹಾಗಣಾಧೀಶ್ವರಾಯ ನಮಃ. ಗಜವದನಚಿಂತಂ ಜ್ಯೇಷ್ಠಾದೋಷ್ಟ್ರಂ ತ್ರಿನೇತ್ರಂ ಬೃಹದುಧರಮಶೇಷಂ ಬೋಧಿರಾಜಂ ಪುರಾಣಂ ಅಮರವರಸಭೋಜ್ಯಂ ರಕ್ತವರ್ಣೋ ಸುರೇಶಂ ಪಶುಪತಿ ಶತಮೇಶಂ ವಿಘ್ನರಾಜಂ ನಮಾಮಿ. ಓಂ ಆದಿಹಸ್ವಾನ್ ಸ್ವಾಭೀಶೋರಮೀವೋ ಭವಾನಃ ತ್ವೇಮಹೇ ಪ್ರತಿನ್ನೋ ದಶಪ್ರಸನ್ನ ಏತಚ್ಛವದೇನ ಶ್ರೇಷ್ಠಾಃ ಭಾಸ್ತೋಷ್ಟ್ರಂ ನಮಃ. ಬ್ರಹ್ಮದಜ್ಞಾನಂ ಪ್ರಥಮಂ ಪುರಸ್ತಾಜುರ್ಶೋಭೇನಾಭವಾಸಮಧ್ಯಾಪಾಶ ಸ್ವಾಹ ಬ್ರಹ್ಮಣಿದಂ ನಮಃ. ಏತೆ ಸಹಸ್ರಭೈ ಸಂಭಾಷಾ ಮೃತ್ಯಾ ಮೃತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯ ಸರ್ವಾಜಾಮಹೇ ಸ್ವಾಹ ಮರ್ತ್ಯವಿದಂ ನಮಃ. ಮೂರ್ಧಾರಂ ದಿವೋ ರತಿಂ ಪೃಥಿವ್ಯಾ ವೈಃ ಶ್ರಾಮದಾಜಾತಮಜ್ಜಂ ಕವಿಗಂ ಸಂರಾಜ್ಞಾನಾಮಾಸನ್ನಾಮದೇವಾ ಸ್ವಾಹ. ಮೂರ್ಧಾಜ್ಞಂ ನಮಃ. ಮಧ್ಯದಕ್ಷೋತ್ತರಕ್ರಮೇಣ ಪ್ರಾಗಾತುಂ ಸಂಪೂರ್ಣ ಫಲನಂಗ ಪ್ರಾಪ್ತಿಯಾವುದು ನನಗ ಆ ಹೋಮದ ಗಡೆ ಗಣಗ ಪೂರ್ಣಾಹುತಿ ಕೊರಡಿಗೆ ಪೂರ್ವಜೇತನ ಫಲ ಪುಷ್ಪ ಅತ್ಯ ಪೂರ್ಣಾಹುತಿನೇ ಆ ಅಗ್ನಿಮಂಡಪದ ಗಣಪತಿ ದೇವರ ಸಂತೋಷದ ಸ್ವೀಕಾರ ಅಂತಂದು ಆ ಮಂತ್ರಜಿತನ ಮಹಾಗಣಪತಿ ದೇವರ ಹೋಮದ ಸಂಪೂರ್ಣ ಫಲನ ದೇವರ ಅನುಗ್ರಹ ಮತ್ತೊಂದು ನಾನಿದ್ದ ಶುಭ ಮುಹೂರ್ತಗಳು ಆ ಭಜನಾ ಮಹೋತ್ಸವಕ್ಕೆ ದೀಪನ ಪ್ರಜ್ವಲ ಮಲ್ಪನ ಮೂಲಕವಾದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಲಪಿರಲ್ಲ. ಆ ಮಲ್ಪಜಿತನ ಕಾರ್ಯನ ಮಾತ ದೇವರ ಸಾಂಗೋಪಸಾಂಗವಾದ ನೆರವೇರಿಸಾದ ಕುರಿತು ಇನ್ನಿತ ಸೂರ್ಯೋದಯದ ಪ್ರಾರಂಭ ಕರ್ಮಗಳು ಪ್ರಾರಂಭ ಮಾಡ್ತದೆ. ಎಲ್ಲದ ಕಾಂಡದ ಸೂರ್ಯೋದಯ ಮುಟ್ಟಲ್ಲ ನಿರಂತರವಾದ ಭಜನಾ ಮಹೋತ್ಸವ ಈ ಕ್ಷೇತ್ರ ನರಪಡಾರಲ್ಲದ ಆ ಪವಿತ್ರ ಮಾತ ಸತ್ಕರ್ಮಾಚರಣೆಯ ಮಹಾಗಣಪತಿ ದೇವರ ಅನುಗ್ರಹಗಳು ನಿರ್ವಿಘ್ನ ಪೂರಕವಾದ ಪೂರ್ಣಗಳು ನೆರವೇರಿಸಾದ ಕೊರಪನ ಕೀರ್ತನೆ ಆ ಗಣಪತಿ ದೇವರ ಅನುಗ್ರಹಿತ ಕೊರಡಬಡದ ಪ್ರಾರ್ಥನೆ ಒಂದು ಕೋರಿಕೆ. ಕೈ ಮುಗಿಯೋದ ಮಾತೆಲ್ಲ ಹೋಮದ ಪೂರ್ಣಾಹುತಿಯ ಗಂಟೆ ಮಟ್ಟ. केशवाय स्वाहा, नारायणाय स्वाहा, माधवाय स्वाहा, अच्युताय नमः, अनंताय नमः, गोविंदाय नमो नमः. पूजा यज्ञक्रियादिशो निवनं संपूर्णतां या सद्योवनिनः आचार्यमुखिनाचरिता गणपति हवनेन भगवान् सर्वात्मा नल्लमूर्ति श्री महागणाधीश्वरमूर्तिप्रियतां तत्सदे हरिवाणपुत्रे ब्रह्मार्पणं भवते. ऐके तुलसी इतुदे किबिसिले प्रसीद प्रसादां देहि ओरन तुलसी पूजा करनाय बेकोते जानामि नजाना सज्जना पूजां जीवजानामि क्षम्यता गणनायका कई मुगिदरा आ कुल्लेन कोन मने संदर्भ उंडा आई पोर देतुदे कोंजम तीर्थम इतुदे हरिवाणपुत्रे
प्रसीद प्रसादान् देहे प्रसीदन्तु भगवः ಅಂಚನೆ ಈ ಒಂಜಿ ಶುಭ ಕಾರ್ಯಕ್ಕೆ ಏನು ಮಾತ್ರ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಾಯ ಸಹಕಾರ ಮಾಡ್ತೀರ ಮಾತಿನೆಗಳ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹ ಪ್ರಾಪ್ತಿಯಾದ ಅಂಚನೆ ವಿಶೇಷವಾದ ಈ ವಿಠಲ ಚೇತನ ದಂಪತಿಗಳಿಗೆ ಅಕ್ಲ ಮಲ್ಪನಂಚಿತನ ವೃತ್ತಿ ವ್ಯವಹಾರ ಉದ್ಯೋಗದ ಮಾತ್ರ ಅಭಿವೃದ್ಧಿಯಾದ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತನ್ನು ಕುರಿದು ಆ ಭಗವಂತನ ಸೇವೆ ನನ್ನಾದ ಮಲ್ಪನಿತನ ಸುಯೋಗ ಭಾಗ್ಯವನ್ನು ಕುರಿದು ಸದಾ ಸನ್ಮಂಗಲನ ಆ ಪರಮಾತ್ಮನ ಅಗ್ರಹಿತ ಕೊರಡು ಪಡೆದೇ ಭಕ್ತಿಡು ಮಲ್ಪನಂಚಿತನ ಪ್ರಾರ್ಥನೆ ಬನ್ನಿ.
ದಯ ಮಾಡೋ ರಂಗ ದಯ ಮಾಡೋ ಹಲವು ಕಾಲದಿ ನಿನ್ನ ಕಮಲಾಯನಯೇ ಹಲವು ಕಾಲದಿ ನಿನ್ನ ರಂಗ ದಯ ಮಾಡೋ ದಯ ಮಾಡೋ ನಿನ್ನ ದಾಸರು ನಾನೆಂದು ದಯ ಮಾಡೋ ನಿನ್ನ ದಾಸರು ನಾನೆಂದು ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ಹರಿರಾಜವರನೇ ಪರಮ ಪುರುಷನೇ ಹರಿರಾಜವರನೇ ಪರಮ ಪುರುಷನೇ ಹರಿರಾಜವರನೇ ಪರಮ ಪುರುಷನೇ ಹರಿರಾಜವರನೇ ಪರಮ ಪುರುಷನೇ ವಂದನೆ ರಂಗ ವಂದನೆ ವಂದನೆ ವಂದನೆ
ಶ್ರೀಕೃಷ್ಣ ಮಂದಿರದಲ್ಲಿ ಶ್ರೀ ಪ್ರಕಾರವಾದ ಆ ಒಂಜಿ ಕಾಂಡದ ಸೂರ್ಯೋದಯದ ಪೊರ್ತಲು ಮಹಾಗಣಪತಿಯವರ ಸೇವನೆ ಮಾಡುತ್ತಿದ್ದು ದೀಪದ ಬೆಳಗ್ಗೆ ಸಹ ಒಂದು ಮಧ್ಯಾಹ್ನದ ಹೊತ್ತಿಗೂ ಆ ಲಕ್ಷ ತುಳಸಿ ಅರ್ಚನೆ ಮಾಡುತ್ತದೆ ಬೈದ ಆ ಪ್ರಕಾರವಾದ ವಿಶೇಷವಾದ ಈ ವರ್ಷವೂ ಕೂಡ ಬಹಳ ವಿಶೇಷವಾದ ವಿಜೃಂಭಣೆ ಆ ಪರಮಾತ್ಮಗೆ ಷೋಡಶ ಪೂಜೆನ ಮಾತ ಮಾಡಿಕೊಂಡ ಮಲ್ತೇಜನ ಪೂಜೆ ಅವರ ಶ್ರೀಕೃಷ್ಣ ಪರಮಾತ್ಮನ ಭಂಡಾರಕ್ಕೆ ಸ್ವರ್ಣ ಮಾತನ್ನ ಭಂಡಾರ ಸ್ವೀಕಾರ ಮಾಡಿಕೊಂಡು ತಮ್ಮ ಜೋಕುಳ ಮಾತರಿಗೆ ಜೋಕುಳ ಕೊಟ್ಟೆ ಭಕ್ತಪಾಂಡಲ ಕೂಡ ಆತನ ಹಸ್ತಸ್ಪರ್ಶ ಪರಿಮಲ್ಪ ಪೂಜೆ ಆದುಕೊಂಡು ವಿಶೇಷವಾದ ಏನು ಮಾತ ಮತ್ತು ಕೈ ಮುಗಿದರ ಅಕೇಲ ಅಕ್ಲಾಕ ಇಷ್ಟಾರ್ಥನ ಮಾತ ವಿಷಯ ಆದುಕೊಂಡು ಜೋಕ್ಲೆ ಮಾತ ಬುದ್ಧಿ ವಿದ್ಯಾಪ್ರಾಧಿಕೊಂಡು ಆ ದೂರವಾದ ಮನಸ್ಸೆಲ್ಲ ಅನವರ್ತ ಬೆಳಗಾದುಕೊಂಡು ಎಲ್ಲ ಕಾರಣ ಮತ್ತು ಆ ಆ ಭಜನಾ ಸೇವೆಗಳಲ್ಲಿ ಒಬ್ಬೊಂದರದ ಮುಂದೆ ಬರಬೇಕಾದ್ರೆ ಪೂರ್ಣ ಸೇವೆಯನ್ನು ಭಂಡಾರ ಅದು ಸಂಪೂರ್ಣವಾದ ಫಲ ನಮ್ಮ ಕುಟುಂಬ ಬಂದ ಬಾಂಧವರಿಗೆ ಮಾಡಿಕೊಂಡು ಪೂರ್ಣಾಂಚಿನ ಸೇವೆಯನ್ನು ಮಾತ್ರ ಭಂಡಾರ ಮಾಡಿಕೊಂಡು ಈ ಕೃಷ್ಣ ಮಂದಿರನ ಉತ್ತರೋತ್ತರವಾದ ಅಭಿವೃದ್ಧಿ ಮತ್ತು ಬೆಳಗಾದುಕೊಂಡು ಈ ಕತ್ತಿಗೆ ಹೋಗುವಂತಹ ಯೋಗ ಮಾಡ್ತಾರೆ ಈ ಗ್ರಾಮಗಾಧಿಪತಿ ಆದ ಸ್ವಾಮಿ ಸೋಮನಾಥೇಶ್ವರ ದೇವರಲ್ಲ ನಮಗೆ ಆರಾಧನೆ ಮಂದಿನ ಆ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ಮತ್ತು ಬೆಳಗಾದ ಬಂದು ಸರದೇ ಎಲ್ಲ ಆಯ್ತು ನಾವು ಪ್ರಾರ್ಥನೆ ಶ್ರೀಕೃಷ್ಣ ಪರಮಾತ್ಮ ದೇವರ ಗೋವಿಂದ ಗೋವಿಂದ
Panduranga
हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदा आनशृण्वन्नोतिभिः सेदसादनं श्रीविघ्नेश्वराय नमः। यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परस्य महेश्वरः नारायणाय विद्महे वासुदेवाय धीमहि तन्नो विष्णुः प्रचोदयात्। ग्रामाधिदेवताभ्यो नमः, कुलदेवताभ्यो नमः, इष्टदेवताभ्यो नमः, सर्वेभ्यो देवेभ्यो नमः। मनसोभीष्टः ಪ್ರಾರ್ಥನಾನ ಸಮರ್ಪಯಾಮಿ. ಮಹೋತ್ಸವ ಪ್ರಾರಂಭ ಮಲ್ತದೆ ನಿರಂತರವಾದ 24 ಗಂಟೆ ಮೊದಲ ಶ್ರೀಕೃಷ್ಣನ ಸನ್ನಿಧಾನಡು ಆ ಭಜನಾ ಸೇವೆಯನ್ನು ನಾವು ಅರ್ಪಣೆ ಮಲ್ತೊಂದ ನಮ್ಮ ಮಲ್ತಂಜಿತ್ತನ ಸೇವೆ ಕಿಂಚಿತಾಂಡಲ ಆ ಶ್ರೀಕೃಷ್ಣ ಪರಮಾತ್ಮ ದೇವರೇನ ಅನಂತವಾದ ಸ್ವೀಕಾರ ಮಲ್ತೊಂದು ನಮ್ಮ ಕೊರ್ನಂಜಿತ್ತನ ಸೇವೆ ಮಾನಸಿಕ ಸುಲಭ ಸಂಭಾವ್ಯವಾದ ಕರ್ಮಲೋಪಗಳ ಭಕ್ತಿಲೋಪಗಳ ಸಮಯ ಸಾಹಿತ್ಯ ಲೋಪಗಳು ಹೋಗಲ್ಲ ನಮ್ಮ ಕೆಟ್ಟು ಭಕ್ತ ಹೋಗಿತ್ತಲ್ಲ ದೇವರಿಗೆ ಕ್ಷಮೆಯನ್ನು ಕೊರುದು ನಮ್ಮ ಕೊರ್ನಂಜಿತ್ತನ ಕಿಂಚಿತ್ ಸೇವನಾ ದೇವರ ಪುರುಳು ತನ್ನ ಭಂಡಾರಗ ಅರ್ಪಣೆ ಮಲ್ತೊಂದು ಮಾತೆರೆಗಳ ದೇವರ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯಯುತವಾಗಿನ ಜೀವನ ದೇವರ ಅನುಗ್ರಹ ಮಲ್ಪಾದ ಕೊರದು ಜೋಕ್ಲ ಬಾಲ್ಯಗೆ ಮಾತೆಡ್ಡೆ ವಿದ್ಯಾ ಬುದ್ಧಿ ಶ್ರಯಂಬಲಂ ಆಯುಷ್ಯ ಆರೋಗ್ಯದ ಅನುಗ್ರಹ ಮಲ್ತೊಂದು ಅಕಲಕಲ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರದ ಮಾತ ಅಭಿವೃದ್ಧಿಯ ಒಂದು ಅಕಲಕಲ ಸಂಸಾರದ ದೇವರು ಸದಾಕಾಲ ಪುರುಳದ ಜೀವನ ಕಲಿಪನ ಯೋಗ ಭಾಗ್ಯನ ಕೊರದು ಏನೇ ಕಷ್ಟಾಪಣದಿ ಸನ್ನಿಧಾನ ಮತ್ತು ಕೈ ಮುಗಿಪರ ಅಕಲ ಕಷ್ಟ ಕಾರ್ಪಣ್ಯಗಳಿನ ಮಾತಾ ಶ್ರೀಕೃಷ್ಣ ಪರಮಾತ್ಮ ದೇವರ ಪರಿಹಾರ ಮಲ್ಪಾದ ಅಕಲಕಲ ಮನಸ್ಸದ ಇಷ್ಟಾರ್ಥನ ಅನುಗ್ರಹ ಮಲ್ತೊಂದು ಅಕಲಕಲ ಮನಸ್ಸದ ಸಂಕಲ್ಪಗಳಿನ ಮಾತಾ ಸತ್ಯ ಸಂಕಲ್ಪ ನೆರವೇರಿಸಾದ ಧನ ಕನಕ ಪಶುನ ಯೋಗ ಭಾಗ್ಯದ ಸರ್ವೇರೆಗಳ ದೇವರ ಅನುಗ್ರಹ ಮಲ್ಪಾದ ಕೊರದು ಆ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಡು ಭಕ್ತಿಪೂರ್ವಕವಾದ ಮಲ್ತನ ಸೇವೆ ಆ ಶ್ರೀಕೃಷ್ಣನ ಅನುಗ್ರಹದ ಅವರ ದೇವರ ನಮ್ಮನ್ನು ಎಡ್ಡೆ ಮಲ್ತೀರಿ ಎಂಗ್ಲೆ ಬತ್ತಿನ ಮಾತ ಕಷ್ಟ ಕಾರ್ಪಣ್ಯ ದೇವರ ಪರಿಹಾರ ಮಲ್ತೀರಿ ಉತ್ತರೋತ್ತರವಾದ ಎಂಗ್ಲೇನ ಅಭಿವೃದ್ಧಿ ಮಲ್ತದ ಬೆಳಗಾದ ಕೊರಿಯರ್ ಮನ್ಪರ ಕೀರ್ತಿನ ಅನುಗ್ರಹ ಮಲ್ತೊಂದು ಈ ಕ್ಷೇತ್ರನ ಸದಾಕಾಲ ಬೆಳಗಾದ ಕೊರದು ಆ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹ ಪ್ರಾಪ್ತಿ ಮಲ್ಪಾದ ಕೋಡಿದ ದಿವಸಡು ವಿಠಲ ಅಂಚನೆ ಚೇತನವನ್ಪುರ ದಂಪತಿಗಳು ಹಿಡಿದು ದೀಪನ ಪ್ರಜ್ವಲನ ಮಲ್ಪಾದ ಕಾರ್ಯಕ್ರಮ ಪ್ರಾರಂಭ ಮಲ್ತೊಂದ ಇಂಥ ಶುಭ ಸೂರ್ಯೋದಯ ಹಿಡ್ಲ ದಂಪತಿಗಳ ಈ ಕ್ಷೇತ್ರ ಬರ್ತದೆ ಐನು ಪರಿಪೂರ್ಣ ಮಲ್ಪೇರ ವೈದ್ಯರು ಅಪಗ ಅಕ್ಲೆ ದೇವರ ಪೂರ್ಣಾನುಗ್ರಹ ಪ್ರಾಪ್ತಿ ಮಲ್ಪಾದ ಕೊರದು ಅಂಚನೆ ಮಾತ ಭಗವದ್ ಭಕ್ತರಿಗಳ ಈ ಕ್ಷೇತ್ರದ ಸರ್ವ ಸದಸ್ಯರಿಗಳ ಮಾತ ಭಗವದ್ ಭಕ್ತರಿಗಳ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹ ಪ್ರಾಪ್ತಿಯಾದ ಕೊರದು ನನ್ನ ಮೇಲ್ಕಾಲ ವೈಭವಡು ಭಕ್ತಿಪೂರ್ವಕವಾದ ಪೂರ್ಣ ಭಗವಂತನ ಸೇವೆನ ಮಲ್ಪಂಜಿತ್ತನ ಸುಯೋಗ ಭಾಗ್ಯನಾ ದೇವರ ಅನುಗ್ರಹ ಮಲ್ಪಾಡು ನಮ್ಮ ಕೊರ್ನಂಜಿತ್ತನ ಸೇವೆನ ಮಾತ ಸಂತೋಷದ ದೇವರು ತನ್ನ ಭಂಡಾರಗರ್ಪಣೆ ಮಲ್ತು ಕೊರಡು ಬಂಡದೆ
ಪ್ರಥಮ ಬಹುಮಾನ 10,000 ರೂಪಾಯಿ, ಬಂಪರ್ ಬಹುಮಾನ 50,000 ರೂಪಾಯಿ. ಇದರ ಲಕ್ಕಿ ಡ್ರಾ ಈಗ ನಡೆಯುತ್ತದೆ. ದ್ವಿತೀಯ ಬಹುಮಾನದ ನಂಬರ್ ಈ ಕ್ಷೇತ್ರದ ರವಿ ಭಟ್ರು ದ್ವಿತೀಯ ಬಹುಮಾನದ ನಂಬರ್ ನಡೆಯಿದೆ. ಆಯ್ತಾ? ನಂಬರ್ ಸಂಖ್ಯೆ 5,107. 5,107 ವಿಠಲಿ ಸರ್ ಬಂದು ಏರ್ಪಾಡು ಮಾಡಲಿಲ್ಲ. ಪ್ರಥಮ ಬಹುಮಾನದ ಲಕ್ಕಿ ನಂಬರ್ 4,887. 4,887. ದ್ವಿತೀಯ ಬಹುಮಾನದ ಪ್ರಥಮ ಬಹುಮಾನದ ಲಕ್ಕಿ ನಂಬರ್ 4,887. ಅಂಚನೆ ಬಂಪರ್ ಬಹುಮಾನ 50,000 ಲಕ್ಕಿ ನಂಬರ್. ಬಂಪರ್ ಬಹುಮಾನ 50,000 ಲಕ್ಕಿ ನಂಬರ್. ಬಂಪರ್ ಬಹುಮಾನದ 50,000 ಲಕ್ಕಿ ನಂಬರ್ ಅನ್ನು ಪ್ರವೀಣ್ ಉಲ್ಲೋಲ್ಬೈ ಅವರು ತೆಗೆದಿದ್ದಾರೆ. ಬಂಪರ್ ಬಹುಮಾನ 50,000 ನಂಬರ್ 4,036. 4,036 ಬಂಪರ್ ಬಹುಮಾನ 50,000 ನಂಬರ್